ನಿಟ್ಟೆ ವಿಶ್ವವಿದ್ಯಾಲಯ ವತಿಯಿಂದ ಕೋಟೆಕಾರ್ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಪ್ರಥಮ ಮತ್ತು ತುರ್ತು ಚಿಕಿತ್ಸಾ ತರಬೇತಿ ಶಿಬಿರ ಆಪ್ತ ಬಂಧು ಕಾರ್ಯಕ್ರಮ ಆವಿಷ್ಕಾರ್ ಸಭಾಂಗಣದಲ್ಲಿ ನಡೆಯಿತು. ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಪ್ರಥಮ ಮತ್ತು ತುರ್ತು ಚಿಕಿತ್ಸಾ ತರಬೇತಿ ಶಿಬಿರ ಆಪ್ತ ಬಂಧು ಕಾರ್ಯಕ್ರಮಕ್ಕೆ ಜಿಲ್ಲಾ ಅಬಕಾರಿ ಆಯುಕ್ತೆ ಬಿಂದುಶ್ರೀ ಪಿ ಅವರು ಚಾಲನೆಯನ್ನ ನೀಡಿದರು. ನಂತರ ಮಾತನಾಡಿದ ಅವರು, ಅಪಘಾತ ಅಥವಾ ತುರ್ತು ಸಂದರ್ಭದಲ್ಲಿ ಅತ್ಯಗತ್ಯವಾಗಿರುವ ಪ್ರಥಮ ಚಿಕಿತ್ಸಾ ಜ್ಞಾನ ಕೇವಲ ವೈದ್ಯರು, ವೈದ್ಯ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತ ಆಗಿರದೆ ಪ್ರತಿಯೊಬ್ಬರಲ್ಲೂ ಅಗತ್ಯ. ಕೋವಿಡ್ ಸಮಯದಲ್ಲಿ ಆಶಾ ಕಾರ್ಯಕರ್ತೆಯರು ಸಲ್ಲಿಸಿದಷ್ಟು ಸೇವೆ ಯಾರೂ ಮಾಡಿಲ್ಲ. ಸಮಾಜಕ್ಕೆ ಸಾಕಷ್ಟು ಸೇವೆ ನೀಡಿರುವ ಇವರು ಪ್ರಥಮ ಚಿಕಿತ್ಸೆ ತರಬೇತಿ ಪಡೆಯುವುದರಿಂದ ಗುಡ್ಡಗಾಡು ಪ್ರದೇಶದಲ್ಲಿ ವಾಸವಿರುವ ಅದೆಷ್ಟೋ ಜನರ ಜೀವ ಉಳಿಸಲು ಸಾಧ್ಯ ಎಂದು ಹೇಳಿದರು. ಈ ಹಿನ್ನೆಲೆಯಲ್ಲಿ ಅದಕ್ಕೆ ಆಪತ್ತು ಬಂದು ಅಂತ ಹೆಸರಿಡುವುದು ಕೂಡ ತುಂಬಾ ಆಕ್ಟ್ ಅಂತ ಅನ್ಕೊಳ್ತೀನಿ. ಆಪತ್ ಕಾಲದಲ್ಲಿ ಆದವೇ ಬಂದು ರಕ್ತ ಸಂಬಂಧ ಇರ್ಬೋದು, ಏನೇ ಬಂಧುಗಳಿರ್ಬೋದು, ಆದರೆ ನಮ್ಮ ಆಪತ್ ಕಾಲದಲ್ಲಿ ಯಾರು ಪ್ರಾಣ ಹೋಗುವಂಥ ಟೈಮಲ್ಲಿ ಅಥವಾ ಏನೋ ತೊಂದರೆ ಆಗುವಂಥ ಟೈಮಲ್ಲಿ ಹೆಲ್ಪ್ ಮಾಡೋದೇ ನಮಗೆ ಆಪತ್ ಬಂಧು ಆಗ್ತಾರೆ. ಹಾಗಾಗಿ ಆಶಾ ಕಾರ್ಯಕರ್ತೆಯಂತೂ ಈಗಾಗಲೇ ತುಂಬಾನೇ ಕೋವಿಡ್ ಸಮಯದಲ್ಲಂತೂ ಅವರಷ್ಟು ವರ್ಕ್ ಮಾಡೋದನ್ನ ನಾನು ನೋಡೇ ಇಲ್ಲ. ಯಾಕಂದರೆ ಕೋವಿಡ್ ನಾನು ಕೂಡ ಕೋವಿಡ್ ನೋಡಲ್ ಆಫೀಸರ್ ಆಗಿದ್ದೆ ಕೋವಿಡ್-19 ಕೊಡಗುನಲ್ಲಿದ್ದಾಗ. ಸೊ ಆಶಾ ಕಾರ್ಯಕರ್ತರಾಗಲಿ ಅಥವಾ ನಮ್ಮ ಎಲ್ಲರ ಜೊತೆ ನಮ್ಮದು ತುಂಬ ಒಡನಾಟ ಇರ್ತಿತ್ತು. ಪಂಚಾಯತಿಯವ್ರ ಜೊತೆ ಎಲ್ಲ ನಾವು ಸೇರ್ಕೊಂಡು ಕೆಲಸ ಮಾಡ್ತಿದ್ವಿ. ಪಾಪ ಅವ್ರಿಗಂತೂ ಏನೇ ಹೊಸ ಬರಲಿ ಗೌರ್ಮೆಂಟ್ ಫಸ್ಟ್ ಹೋಗಿ ತಗೊಂಡು ಬನ್ನಿ, ಡೀಟೇಲ್ಸ್ ತಗೊಂಡು ಬನ್ನಿ ಅಂತ ಅವ್ರಿಂದ ಹೇಳೋದಾಗಿತ್ತು ನಮಗೆ. ನಿಟ್ಟೆ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಸತೀಶ್ ಕುಮಾರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪ್ರೈಮರಿ ಹೆಲ್ತ್ ಸೆಂಟರ್ ಇದೆ, ನಾವು ಮಾಡ್ತಾ ಇದ್ದೇವೆ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೇವೆ. ಇಲ್ಲಿ ಕೂಡ ಒಂದು ಹಲ್ಲಿನ ಚಿಕಿತ್ಸೆಗೆ ನೀವು ಹಳ್ಳಿಗಳಲ್ಲಿ ನಿಟ್ಟೆ ವಿಶ್ವವಿದ್ಯಾಲಯದ ಹಲ್ಲಿನ ಆರೋಗ್ಯ ಕೇಂದ್ರಗಳು, ಪರಗಿಪೇಟೆಯಲ್ಲಿ ನೀವು ಹೋಗೋ ದಾರಿಯಲ್ಲಿ ಹೋಗ್ಬೋದು ನೋಡಿ. ಪರಗಿಪೇಟೆಯಲ್ಲಿ ಅಲ್ಲಿ ಸೇವಾಂಜಲಿ ಟ್ರಸ್ಟ್ ಅಡಿಯಲ್ಲಿ ನಡೀತಿರುವಂಥ ಒಂದು 2-3 ಚಂದ ರೀತಿಯ ಚೇರ್ಸ್ ಆಗಲಿ, ಎಲ್ಲ ರೀತಿಯ ಸೌಕರ್ಯ ಇರುವಂಥ ಮತ್ತು ಚಿಕಿತ್ಸೆಯನ್ನು ಅತಿ ಉನ್ನತ ರೀತಿಯ ಚಿಕಿತ್ಸೆಗಳು, ಕೇವಲ ಒಂದು ಹಲ್ಲು ತೆಗೆಯುವುದು ಕೀಳುವುದಲ್ಲ, ಫಿಲ್ಲಿಂಗ್ ಆಗಲಿ, ಡೆಂಚರ್ಸ್ ಅದು ಇದು ಮಾಡೋದಾಗಲಿ, ಒಂದೇ ದಿವಸದಲ್ಲಿ ಡೆಂಚರ್ಸ್ ಕೊಡುವಂಥ ಕಾರ್ಯಕ್ರಮ, ಹಾಗೆ ನಿಮಗೆ ಈವನ್ ಇಂಪ್ಲಾಂಟ್ಸ್ ಹಾಕುವಂಥದ್ದು ಕೆಲಸವನ್ನು ಕೂಡ ಮಾಡ್ತಾರೆ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಈ ರೀತಿಯಾಗಿ ಒಂದು ಸುಸಜ್ಜಿತವಾದಂಥ 21 ಆರೋಗ್ಯ ಕೇಂದ್ರಗಳನ್ನು ನಮ್ಮ ವಿಶ್ವವಿದ್ಯಾಲಯ ನಡೆಸ್ತಿದೆ ಅಂತ ಈ ಸಂದರ್ಭದಲ್ಲಿ ಸಮಯೋಚಿತವಾಗಿ ನಾನು ಹೇಳ್ತಾ ಇದ್ದೇನೆ. ಕೋಟೆಕಾರ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಮಾಲಿನಿ, ನಿಟ್ಟೆ ವಿಶ್ವವಿದ್ಯಾಲಯದ ತಾಂತ್ರಿಕ ಸಂಶೋಧನಾ ಕೇಂದ್ರದ ನಿರ್ದೇಶಕ ಡಾಕ್ಟರ್ ಶ್ರೀನಿಕೇತನ್, ನಿಟ್ಟೆ ಉಷಾ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲೆ ಪ್ರೊಫೆಸರ್ ಫಾತಿಮಾ ಡಿಸಿಲ್ವಾ, ಡಾಕ್ಟರ್ ಶ್ರೀಪಾದ ಜೆ ಮೆಹಂದಲಿ, ಪ್ರೊಫೆಸರ್ ನೀತಾ ಕಾಮತ್, ಜೀವಿತಾ ಆಳ್ವ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, B4 ನ್ಯೂಸ್, ದಳಕಟ್ಟೆ.